ಅಥವಾ ಪ್ರಾರ್ಥನೆ ಮಾಡ್ತನಾಂಡ ನಂಟು ಕೊಡ್ತಿನ ಫಲ ಭಗವಂತೆ ಒದಗಸ ಕೊಡ್ಬೇಕು ಅವೇ ರೀತಿಯಾದ ಈ ಸ್ಥಳಟ್ಟು ದೇವರ ಪೀಠ ನಿರ್ಮಾಣ ಮಾಡ್ಕೊಂಡು ಆಲೋಚನೆ ಮಾಡ್ತಿದ್ದೋ ಐಕೋ ಭೂಮಿ ಪೂಜೆ ಮಾಡ್ತಿದ್ದೋ ಕೆಲಸ ಪ್ರಾರಂಭ ಮಾಡ್ಬೋಯ ನಮ್ಮ ನಿರಂತರ ಜಾಸ್ತಿ ಕೆಲಸ ದೇವರ ಒದಗಾದ ಕೊಡ್ತಾರೆ ನವಮಂದಿರ ಪ್ರೇರಕ ಪ್ರೇರಮಾನೇಶ ತ್ವಯ ಪ್ರೇರಿತಮಾನಸ ಆರಿಗೆ ಹೆಜ್ಜೆಗಳು ಅಂಚಿನ ಪೀಠ ನಿರ್ಮಾಣ ಅದು ಅವೇ ರೀತಿಯಾದ ಐದು ವರ್ಚಸ್ಥ ಅವಳು ಮಾತಾಡಿದರಪ್ಪ ಕೂತು ಪುರಾಣ 29ನೇ ನಾಲ್ಕು ವಾಸ್ತುವಿಗೆ ವಾಸ್ತು ರಕ್ಷೋಜ್ಞ ಅವೇ ರೀತಿಯ ಬಲಿದಾನ ಮತ್ತೊಂದು ಬಲಿದಾನಿ ಕಾಂಡೆ ಕಲಶಾಭಿಷೇಕ ಪ್ರಸನ್ನ ಪೂಜೆ ಬಯಲು ಆನೆಯನ್ನು ಪ್ರಾರ್ಥನೆ ಮತ್ತು ಶಿಷ್ಯವಾದ್ಯನ ರಕ್ತನಾಳ ದೇವರ ಪೂಜೆ ಬರ ದೇವರಿಗೆ ಸಂಪಾದನ ಮತ್ತು ಇನಿ ಕಾಂಡೆ ಗಣಪತಿಯಾಗಿ ಮತ್ತೊಂದು ಕಲಶ ಪುಣ್ಯಾವಾದ ಕಲಶ ಪ್ರತಿಷ್ಠೆ ಬಂದದು ಆ ದೇವರ ಪ್ರತಿಷ್ಠೆ ಬೇಡುವ ಕಾಮನ ಉತ್ಸವಾದನು ಐದು ಪೂರಕವಾದ ಅನ್ನದಾನ ಸತ್ಕರ್ಮ ಭಗವಂತರು ಸಮರ್ಪಣೆ ಮತ್ತು ಕಲಿಕಾಲುಗಳು ಪೂಜೆ ಮಾಡಿದಾಗ ಅನೇಕ ವಿಧವಾಗಿ ಲೋಪಲೋಪನಿಗೆ ವಸ್ತುಲೋಪ ಮಂತ್ರಲೋಪ ಕ್ರಿಯಾಲೋಪ ಮಾನಸಿಕ ಲೋಪ ಕೂಡ ನಮ್ಮಡ ಭಕ್ತಿಲ್ಲ ಕ್ಷಮಾ ಸಮುದ್ರಾಯ ಭಗವಂತೆ ಆಯನ ಬಂದಿದ್ದಿಲ್ಲ ಮಾಡುವುದು ನಮ್ಮದು ಈ ಸ್ಥಳದಕ್ಕೂ ಅದೇ ರೀತಿಯಾದ ಗ್ರಾಮವು
ವ್ಯಾಳಮೃತ್ಯು ಘೋರಮೃತ್ಯು ಶತ್ರುಮೃತ್ಯು ಅಗ್ನಿಭಯ ಜಲಭಯ ಸರ್ಪಭಯ ಚೌರಭಯ ರಾಜಭಯ ನಿವಾರಣೆ ಕುರಿತು ವಿಶೇಷವಾದ ಮಾತನ್ನು ಇಲ್ಲದೆ ಬೆಳಗಾಸ್ಕೊಂಡು ಗ್ರಾಮ ರಾಷ್ಟ್ರ ಬೆಳಗಾಸ್ಕೊಂಡು ನಮ್ಮ ಅಭಿಷ್ಟಲ್ಲ ದೇವರು ನಡಪಾಕೊಂಡು ಅವತ್ತಂದೆ ಕುಂಭವು ಹೋಗುತ್ತು ಪ್ರಾರ್ಥನೆ ನಾಡ ಆ ಭಕ್ತಾದಿಗಳ ಅಭಿಷ್ಟಲ ನಡಪಾಕೊಂಡು ಮಾತೆಲ್ಲ ರಕ್ಷಣೆ ಮತ್ತೊರಲೆ ಉಂಟು ಮಾತೆಲ್ಲ ಭಕ್ತರನ್ನು ಆ ವಿದ್ಯಾಗಣಪತಿಯ ಸನ್ನಿಧಾನಗಳು ಪ್ರಾರ್ಥನೆ ಮಾಡಿಕೊಂಡ್ರೆ ವಿದ್ಯಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವಿದ್ಯಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ఈ సుందరమైన గణేశ విగ్రహాన్ని